ಮಾನ್ಯ ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 318. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬಂಧುಗಳೇ, ಕನ್ನಡ ಸಾಹಿತ್ಯ ಲೋಕದಲ್ಲಿ ದಲಿತ ಕವಿ ಎಂದೇ ಹೆಸರು ಪಡೆದವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವರು ಹುಟ್ಟುಗತವಾಗಿ ಬಹಳಷ್ಟು ಕಷ್ಟ ನಷ್ಟಗಳೊಂದಿಗೆ ಹೋರಾಟದ ಬದುಕನ್ನು ಕಟ್ಟಿಕೊಂಡವರು. ತನ್ನ ಸ್ವಪ್ರತಿಭೆಯ ಮೂಲಕ ಸಾಹಿತ್ಯ ಲೋಕಕ್ಕೆ ಪ್ರವೇಶವನ್ನು ಪಡೆದು ಕವನ, ನಾಟಕ, ಕತೆ, ವಿಮರ್ಶೆಗಳನ್ನು ಬರೆದು ಕಾವ್ಯಲೋಕವನ್ನು, ಸಾಹಿತ್ಯ ಕೃಷಿಯನ್ನು ಬೆಳಗಿಸಿದವರು. ಅಗಲಿರುವ ಮಹಾನ್ ಚೇತನಕ್ಕೆ ಇಂದಿನ ಕಗ್ಗ ಮಾಲಿಕೆಯನ್ನು ನಾವು ನುಡಿ ನಮನವಾಗಿ ಅರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಸಿದ್ಧಲಿಂಗಯ್ಯನವರ ಶಿಷ್ಯರಾಗಿರುವ ಡಾಕ್ಟರ್ ರತ್ನಾಕರ ಮಲ್ಲಮೂಲೆ ಕಾಸರಗೋಡು ಇವರು ನುಡಿ ನಮನವನ್ನು ಸಲ್ಲಿಸುತ್ತಾರೆ. ಎಲ್ಲರಿಗೂ ನಮಸ್ತೆ. ನಾನು ರತ್ನಾಕರ ಮಲ್ಲಮೂಲೆ, ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ದೀನದಲಿತರ ಧ್ವನಿಯಾಗಿ ಹುಟ್ಟಿದ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆ ಮತ್ತು ಸ್ಫೂರ್ತಿಯಾದವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ದಲಿತ ಬಂಡಾಯ ಸಾಹಿತ್ಯ ಪಂಥವನ್ನು ಕಟ್ಟಿ, ದಲಿತ ಪಂಥಾಯ ಸಾಹಿತ್ಯ ಪಂಥವನ್ನು ಕಟ್ಟಿದವರು, ಅದನ್ನು ಬೆಳೆಸಿದವರು ಮಾತ್ರ ಅಲ್ಲ, ಅವರ ಉಸಿರಿನ ಕೊನೆಯವರೆಗೂ ದನಿಯಿಲ್ಲದವರ ದನಿಯಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಶಕ್ತಿಯಾದವರು ಅವರು. 1954 ಫೆಬ್ರವರಿ 3 ಬೆಂಗಳೂರಿನ ಮಾಗಡಿ ತಾಲೂಕಿನ ಮಂಚನಬೆಲೆ ಎಂಬಲ್ಲಿ ಅವರು ಹುಟ್ಟಿದರು. ಮೊನ್ನೆ ಅಂದರೆ 2021 ಜೂನ್ 11 ಅವರು ನಮ್ಮಿಂದ ದೂರ ಆದರು. ಅವರಿಗೆ ಕೇವಲ 67 ವರ್ಷ ಪ್ರಾಯ. ಸಿದ್ಧಲಿಂಗಯ್ಯನವರಂತಹ ನಾಡೋಜ ಕವಿ, ನಿರಾಶ್ರಿತರ ಧ್ವನಿಯಾಗಿದ್ದವರು, ಧೀಮಂತ ಸಾಹಿತಿ. ಅಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇಷ್ಟು ಬೇಗ ಕಳೆದುಕೊಂಡದ್ದು ಕನ್ನಡಿಗರ ದುರ್ದೈವ ಅಥವಾ ಅದು ದೌರ್ಭಾಗ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಸಿದ್ಧಲಿಂಗಯ್ಯನವರು ವಿದ್ಯಾರ್ಥಿ ದಶೆಯಲ್ಲೇ ಕವನ ಬರೆಯುತ್ತಿದ್ರು, ಒಳ್ಳೆಯ ಭಾಷಣಕಾರರಾಗಿದ್ರು, ಇದೆಲ್ಲ ನಮ್ಗೆ ಗೊತ್ತು. ಎಳವೆಯಲ್ಲಿಯೇ ತನ್ನವರ ಸಾಮಾಜಿಕ ಬವಣೆಗಳನ್ನು, ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆ ಇತ್ತು, ತನ್ನ ಸಮಾಜ ಪಡುತ್ತಿರುವಂತಹ ಕಷ್ಟ ನಷ್ಟಗಳನ್ನು ಕಂಡು ಉಂಡು ಬೆಳೆದವರವರು. ಮನುಷ್ಯರೊಳಗಿನ ಅಸಮಾನತೆ, ಜಾತಿ ವೈಷಮ್ಯ, ಸಂಪ್ರದಾಯದ ಹೆಸರಿನಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯ, ಶೋಷಣೆ, ಇವೆಲ್ಲವನ್ನು ಕೂಡ ಕಣ್ಣಾರೆ ಕಂಡವರು ಅವರು. ಮಾತ್ರವಲ್ಲ, ಕಣ್ಣಾರೆ ಕಂಡದ್ದು ಮಾತ್ರ ಅಲ್ಲ, ಸ್ವತಃ ಅನುಭವಿಸಿದವರು. ಆದ ಕಾರಣ ವಿದ್ಯಾರ್ಥಿ ಬದುಕಿನಲ್ಲಿಯೇ ಅವರಿಗೆ ಅಂಬೇಡ್ಕರ್, ಪೆರಿಯಾರ್, ಲೋಹಿಯಾ ಈ ಮುಂತಾದವರ ವಿಚಾರಧಾರೆಗಳು ಬಹಳಷ್ಟು ಅವರ ಮೇಲೆ ಪರಿಣಾಮ ಬೀರಿತು ಅಥವಾ ಪ್ರಭಾವ ಬೀರಿತು ಅಂತ ನಾವು ಕಾಣ್ತೇವೆ. 1975 ಸಿದ್ಧಲಿಂಗಯ್ಯನವರ ಹೊಲೆ ಮಾದಿಗರ ಹಾಡು, ಆ ಕವನ ಸಂಕಲನ ಪ್ರಕಟ ಆಯಿತು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ದಲಿತರ ಧ್ವನಿಯಾಗಿ ಮೂಡಿ ಬಂದಂತಹ ಅಥವಾ ಒಂದು ರೀತಿಯಲ್ಲಿ ದಲಿತ ಬಂಡಾಯ ಸಾಹಿತ್ಯ ಪಂಥಕ್ಕೆ ಮುನ್ನುಡಿ ಬರೆದಂತಹ ಕವನ ಸಂಕಲನ ಅದು. ಅದರ ಬಳಿಕ ನಾವು ಕಾಣ್ತೇವೆ ಮೆರವಣಿಗೆ ಇರ್ಬೋದು, ಸಾವಿರಾರು ನದಿಗಳಿರ್ಬೋದು, ಕಪ್ಪು ಕಾಡಿನ ಹಾಡು, ಆಯ್ದ ಕವಿತೆಗಳು, ಅಲ್ಲೇ ಕುಂತವರೇ, ಇಂತಹ ಅನೇಕ ನನ್ನ ಜನಗಳು, ಇಂತಹ ಅನೇಕ ಕವನ ಸಂಕಲನಗಳು ಪ್ರಕಟ ಆದವು. ಒಟ್ಟು 7 ಕವನ ಸಂಕಲನಗಳು ಅವರದ್ದು ಪ್ರಕಟ ಆಗಿವೆ. ಹಕ್ಕಿನೋಟ, ರಸಗಳಿಗೆಗಳು, ಎಡಬಲ, ಹುರಿಕಂಡಾಯ ಎಂಬ ವಿಮರ್ಶನಾ ಕೃತಿಗಳು, ಗ್ರಾಮ ದೇವತೆ ಎಂಬ ಸಂಶೋಧನಾ ಗ್ರಂಥ. ಅದಲ್ಲದೆ ಸಿದ್ಧಲಿಂಗಯ್ಯನವರ ಕೆಲವು ನಾಟಕಗಳು ಕೂಡ ಬಹಳ ಪ್ರಸಿದ್ಧ. ಕವಿಯಾಗಿ, ಹೋರಾಟಗಾರರಾಗಿ, ದಲಿತ ಸಂಘರ್ಷ ಸಮಿತಿಯನ್ನು ಮುನ್ನಡೆಸಿದಂತಹ ಧೀಮಂತ ನಾಯಕನಾಗಿ, ಸಾಮಾಜಿಕ ಬದ್ಧತೆಯುಳ್ಳ ಒಬ್ಬ ವ್ಯಕ್ತಿಯಾಗಿ ನಾವು ಸಿದ್ಧಲಿಂಗಯ್ಯನವರನ್ನು ಕಾಣ್ತೇವೆ. ಅವರು 2 ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು. ಅವರ ಸದನದ ಭಾಷಣಗಳು ಪ್ರಕಟ ಆಗಿವೆ. ಸದನದಲ್ಲಿ ಅವರು ಎಬ್ಬಿಸಿದಂತಹ ದನಿ ಅದು ನಿರಾಶ್ರಿತರ ಅಥವಾ ಸಾಮಾಜಿಕವಾಗಿ ತಳಮಟ್ಟದವರ ಸಮಾನತೆಗಾಗಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಅವರ ಮಾತುಗಳು ಮಾಡಿವೆ ಎಂಬುದು ಕೂಡ ಬಹಳ ಮುಖ್ಯವಾದಂತಹ ವಿಷಯ.
ಅವರ ಊರುಕೇರಿ ಆತ್ಮಕಥೆ ಅದು, ಮತ್ತೆ ಸಂಪಾದಿತ ಕೃತಿಗಳು, ಈ ಅನೇಕ ಕೃತಿಗಳು ಕೂಡ ಕನ್ನಡ ಸಾರಸ್ವತ ಲೋಕದಲ್ಲಿ ಬಹಳ ಮಹತ್ವದ ಸ್ಥಾನ ಪಡೆದಿದೆ. ಮಾತ್ರ ಅಲ್ಲ, ಸಾಮಾಜಿಕವಾಗಿಯೂ ಕೂಡ ಅದು ಒಂದಷ್ಟು ಬದಲಾವಣೆಗಳಿಗೆ ಅವರ ಕೃತಿಗಳು ಕಾರಣ ಆಗಿದೆ ಎಂಬುದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಇಕ್ಲರ ಒದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ರಲ್ಲ ಅಂತಹ ಕವನಗಳಿರ್ಬೋದು, ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ಕೋಲು ಕೊಡಿ ಎಂಬ ಕ್ರಾಂತಿ ಗೀತೆಗಳು, ಇದೆಲ್ಲವೂ ಕೂಡ ಕರ್ನಾಟಕದಲ್ಲಿ ಒಂದು ರೀತಿಯ ಜಾಗೃತಿಯನ್ನು, ಒಂದು ಎಚ್ಚರವನ್ನು ಅಥವಾ ಶೋಷಿತ ವರ್ಗದವರನ್ನು ಒಗ್ಗೂಡಿಸಲಿಕ್ಕಿರುವಂತಹ ಶಕ್ತಿಗಳಾಗಿ ಈ ಕವನಗಳೆಲ್ಲವೂ ಕೂಡ ಬಹಳ ಪ್ರಧಾನವಾದ ಪಾತ್ರ ವಹಿಸಿದ್ದನ್ನು ಕಾಣ್ತೇವೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸುದೀರ್ಘ ಕಾಲ ಪ್ರಾಧ್ಯಾಪಕರಾಗಿದ್ದವರು ಅವರು, ಹಲವು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾಗಿದ್ದವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಒಂದಷ್ಟು ಬದಲಾವಣೆಗಳನ್ನು ತರಲಿಕ್ಕೆ ಅಥವಾ 4 ಕಾಲ ಉಳಿಯಬಲ್ಲಂತಹ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಿದ್ಧಲಿಂಗಯ್ಯನವರಿಗೆ ಸಾಧ್ಯ ಆಯಿತು. ಮುಖ್ಯವಾಗಿ ಕಾಸರಗೋಡಿನವರು ಅಂದ್ರೆ ಗಡಿನಾಡು ಹೊರನಾಡಿನವರು ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಳನಾಡಿಗೆ ಅವರು ಎಷ್ಟು ಗಮನ ಹರಿಸಿದ್ರೋ ಅಷ್ಟೇ ಒತ್ತನ್ನು ಕೂಡ, ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಹೆಚ್ಚು ಎಂಬ ರೀತಿಯಲ್ಲಿ ಗಡಿನಾಡಿನ ಹೊರನಾಡಿನ ಕನ್ನಡಿಗರಿಗೆ, ಮುಖ್ಯವಾಗಿ ಕಾಸರಗೋಡಿನಂತಹ ಪ್ರದೇಶ ಅಚ್ಚಗನ್ನಡ ನೆಲ, ಅದೆಷ್ಟೋ ಕನ್ನಡಿಗರಿಗೆ ಅದು ಗೊತ್ತಿಲ್ಲ. ಆದ್ರೆ ಇಲ್ಲಿಯ ಕನ್ನಡ ಅದು ಉಳಿಲೇಬೇಕು ಎಂಬ, ಅಥವಾ ಇಲ್ಲಿ ವಿದ್ಯಾರ್ಥಿಗಳು, ಯುವಕರು, ಕನ್ನಡಿಗರು, ಶಾಲೆಗಳು, ವಿದ್ಯಾಸಂಸ್ಥೆಗಳು ಉಳಿಯಬೇಕು ಎಂಬ ಕಾಳಜಿಯಿಂದ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇಲ್ಲಿನ ಕನ್ನಡ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ, ಗಡಿನಾಡು ಮತ್ತು ಹೊರನಾಡಿನ ವಿದ್ಯಾರ್ಥಿಗಳಿಗೆ ಒಂದು ವರ್ಷದಲ್ಲಿ 20,000 ವಿದ್ಯಾರ್ಥಿ ವೇತನ ಸಿಗುವ ಹಾಗೆ ಮಾಡಿದರು. 2 ವರ್ಷಗಳಲ್ಲಿ 40,000, ಅದು ಈಗ 50,000 ಆಗಿದೆ. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಇಂತಹ ಮಹತ್ತಾದ ಸಾಧನೆ. ಅದೇ ರೀತಿಯಲ್ಲಿ ಕಾಸರಗೋಡಿನಂತಹ 100-180 ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗೆ ಉದಾರವಾಗಿ ಪುಸ್ತಕವನ್ನು ಕೊಡುವಂತಹ ಯೋಜನೆಯನ್ನು ಕೂಡ ಅವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಮಾಡಿದರು. ಮಾನವೀಯ ನೆಲೆ ಮತ್ತು ಬಹಳ ಶಾಂತ ಸ್ವಭಾವದ ಅವರ ವೈಯಕ್ತಿಕವಾಗಿ ಅವರಿಗೆ ಆತ್ಮೀಯರಾದವರಿಗೆ ಗೊತ್ತು. ಅವರ ಲೇಖನಿ ಎಷ್ಟು ಹರಿತವೋ ಅವರ ವ್ಯಕ್ತಿತ್ವ ಬಹಳ ಮೃದು, ಮತ್ತೆ ಸದಾ ನಿರಾಶ್ರಿತರಿಗೆ ತುಡಿಯುವಂತಹ, ಬಡವರಿಗೆ ಅಥವಾ ದೀನದಲಿತರಿಗೆ ತುಡಿಯುವಂತಹ, ಮಿಡಿಯುವಂತಹ, ದುಡಿಯುವಂತಹ ಅವರ ವ್ಯಕ್ತಿತ್ವ, ಅದು ಅವರ ಶಕ್ತಿಯಾಗಿ ಅವರನ್ನು ಕೊನೆಯವರೆಗೂ ಕೂಡ ಎತ್ತರಕ್ಕೆ ಒಯ್ದಿದ್ದು ಕೂಡ. ಅಂತಹ ಸಿದ್ಧಲಿಂಗಯ್ಯನವರು ನಮ್ಮಿಂದ ದೂರ ಆಗಿದ್ದಾರೆ. ಸಾಮಾನ್ಯವಾಗಿ ಸಾಹಿತಿಗಳು ಏನು ಬರೀತಾರೋ ಅವರ ನಡೆಯಲ್ಲಿ ಅದು ಇರುವುದು ಕಡಿಮೆ. ಆದರೆ ಸಿದ್ಧಲಿಂಗಯ್ಯ ಅದಕ್ಕಿಂತ ಹೊರತಾಗಿದ್ರು, ಅಪವಾದ ಆಗಿದ್ರು ಅಂತ ಹೇಳುವಂಥದ್ದು. ಅಂತಹ ಸಿದ್ಧಲಿಂಗಯ್ಯನವರು ನಮ್ಮಿಂದ ದೂರ ಆಗಿದ್ದಾರೆ. ಅವರು ನಡೆಸಿಕೊಟ್ಟಂತಹ, ಅವರ ಸಾಹಿತ್ಯಿಕವಾಗಿ ಮಾತ್ರ ಅಲ್ಲ, ಅವರ ಸಾಮಾಜಿಕವಾಗಿ ಅವರಲ್ಲಿದ್ದಂತಹ ಬದ್ಧತೆಯನ್ನು ಅಳವಡಿಸಿಕೊಳ್ಳುವಂತಹ, ಅವರನ್ನು ಆದರ್ಶವಾಗಿಟ್ಟುಕೊಳ್ಳುವಂತಹ ಮನಸ್ಸು ಇಂದಿನ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಇರಬೇಕು ಎಂಬುದು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಸಿದ್ಧಲಿಂಗಯ್ಯನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ, ಅವರನ್ನು ನೆನಪಿಸುವುದರ ಜೊತೆಗೆ ಅವರ ಸತ್ಕಾರ್ಯಗಳನ್ನು ಮುಂದುವರಿಸುವಂತಹ ಒಂದು ಮನಸ್ಸು ಒಳನಾಡಿನ, ಗಡಿನಾಡಿನ, ಹೊರನಾಡಿನ ಎಲ್ಲ ಕನ್ನಡಿಗರಿಗೂ ಕೂಡ ಉಂಟಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ವಿರಮಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ ನುಡಿ ನಮನವಾಗಿ ಕಗ್ಗ ಗಾಯನವನ್ನ ಮಾಡಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೋರು. ಮತಿಯುತಾಂ ಸತ್ಯ ಶುಭಗಳ ನವನವಾಂಶಗಳ ಗತಿಯ ನರಸುತ ನಡೆಯೇ ಪೌರುಷ ಪ್ರಗತಿ. ಮತಿಯುತಾಂ ಸತ್ಯ ಶುಭಗಳ ನವನವಾಂಶಗಳ ಗತಿಯ ನರಸುತ ನಡೆಯೇ ಪೌರುಷ ಪ್ರಗತಿ. ಮತ ನೀತಿ ಶಾಸ್ತ್ರಗಳು ರಾಜ್ಯ ಸಂಧಾನಗಳು ಮತಿಯ ಕಿಂಚಿತ್ ದ್ವಿಜಯ ಮಂಕುತಿಮ್ಮ. ಬಂಧುಗಳೇ, ಮನುಷ್ಯನು ಈ ಭೂಮಿಯ ಮೇಲೆ ತನ್ನ ಬುದ್ಧಿಶಕ್ತಿಯಿಂದ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು, ವಸ್ತು ವಿಷಯಗಳನ್ನು ಹುಡುಕುವ ಕ್ರಿಯೆಯಲ್ಲಿಯೇ ಸದಾ ಪುರುಷನು ಪ್ರಗತಿಯಾಗಿರುತ್ತಾನೆ. ಅಂದರೆ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಹುಟ್ಟುವ ಅನೇಕ ವಿಚಾರಗಳ ಕುರಿತಾಗಿ ಹೊಸ ಹುಡುಕಾಟಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಅದು ತನಗೆ ಒಲಿಯುವ ತನಕ ತನ್ನ ಹೋರಾಟವನ್ನು ಮಾಡುವುದನ್ನು ನಾವಿಲ್ಲಿ ಕಾಣಬಹುದು. ಈ ಹುಡುಕುವ ಗುಣವು ನಮ್ಮ ಹಿರಿಯವರಿಂದಲೇ ನಮಗೆಲ್ಲರಿಗೂ ಕೂಡ ಬಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು.
ಪರಿಸರದ ಸುತ್ತಮುತ್ತ ಎಲ್ಲದರಲ್ಲಿ ಹೊಸತನವನ್ನು ಕಾಣುವುದಕ್ಕಾಗಿ ಸದಾ ಕ್ರಿಯಾಶೀಲರಾಗಿರುತ್ತಾನೆ. ಹೀಗೆ ಹುಡುಕಾಟದಲ್ಲಿ ಅನೇಕ ಬಗೆಯ ಅನುಭವಗಳನ್ನು ಪಡೆಯುತ್ತಾ ಸೂಕ್ಷ್ಮವಾಗಿ ತನ್ನೊಳಗೆ ಅಗಾಧವಾದ ಜ್ಞಾನದ ಹಸಿವನ್ನು ನೀಗಿಸಿಕೊಳ್ಳುತ್ತಾ ಹೊಸತನಕ್ಕಾಗಿ ಹಪಾಪಿಸುತ್ತಾ ಇರುತ್ತಾನೆ. ಆ ಮೂಲಕವೇ ತನ್ನ ಅನುಭವದ ವಿಸ್ತಾರವಾದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಾನೆ. ಇಲ್ಲಿ ದೊರಕುವ ಸ್ವಲ್ಪ ಜ್ಞಾನವೂ ಕೂಡ ವಿಜ್ಞಾನವಾಗಿ ನೀತಿಶಾಸ್ತ್ರಗಳು ಸೇರಿದಂತೆ ಅನೇಕ ಬಗೆಯ ವಿದ್ಯೆಗಳನ್ನು ಅನುಭವಗಳನ್ನು ಪಡೆದುಕೊಳ್ಳುತ್ತಾನೆ. ಈ ಮೂಲಕ ಅನುಭವದ ರಸಾನುಭವವನ್ನು ಪಡೆಯುತ್ತಾನೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗ ಮಾಲಿಕೆಯಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.